ಕರ್ನಾಟಕದ ಮಾಯ್ ಥಾಯ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಮಟ್ಟದ ಮಾಯ್ ಥಾಯ್ ಚಾಂಪಿಯನ್ಶಿಪ್ ನವೆಂಬರ್ 20ರಿಂದ 24ರವರೆಗೆ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ನಡೆಯಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಯ್ ಥಾಯ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ರೈ ತಿಳಿಸಿದರು. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಡೆಯುವ ಈ ಪಂದ್ಯಾಟದಲ್ಲಿ ದೇಶದ 27 ರಾಜ್ಯಗಳಿಂದ ಕ್ರೀಡಾಳುಗಳು ಭಾಗವಹಿಸಲಿದ್ದಾರೆ. ಇದು ದೇಶದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾಟವಾಗಲಿದ್ದು ಮಂಗಳೂರಿನ ಜನತೆಗೆ ಹೆಮ್ಮೆಯ ವಿಚಾರವಾಗಿದೆ. ಪಂದ್ಯಾಟವನ್ನು ನವೆಂಬರ್ 20ರಂದು ಮಧ್ಯಾಹ್ನ 3:30ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮಂಗಳೂರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಲಿದ್ದಾರೆ. ನವೆಂಬರ್ 20ರಿಂದ 23ರವರೆಗೆ ಮಾಯ್ ಥಾಯ್ ಪ್ರೊ ಇಂಡಿಯಾ ಚಾಂಪಿಯನ್ಶಿಪ್ ನಡೆಯಲಿದ್ದು 24ರಂದು ರಾಷ್ಟ್ರಮಟ್ಟದ ಅತ್ಯುತ್ತಮ ಪ್ರೊಫೆಷನಲ್ ಫೈಟರ್ಸ್ಗಳಿಂದ ಸ್ಪರ್ಧೆ ನಡೆಯಲಿದ್ದು ಈ ಪಂದ್ಯಾಟವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. 20ನೇ ತಾರೀಕಿನಂದು ಅಂದರೆ ಬುಧವಾರ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ಸಾಯಂಕಾಲ 4 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಾವು ಭಾರಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಸಾಧಾರಣ 27 ರಾಜ್ಯಗಳಿಂದ ಇದಕ್ಕೆ ಪಾರ್ಟಿಸಿಪೇಷನ್ ಬರ್ತಾರೆ. 400-450 ಹತ್ತಿರ ಸಾಧಾರಣ ಕ್ರೀಡಾಪಟುಗಳು ಬರಲಿಕ್ಕಿದ್ದಾರೆ. ಇವರಿಗೆಲ್ಲ ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಸಹ ನಾವು ಇಲ್ಲೇ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಸಹ ಇದೆಲ್ಲ ನಮ್ಮ ಇಲ್ಲಿ ಮಂಕಿ ಮ್ಯಾನ್ ಫೈಟ್ ಕ್ಲಬ್ ಇದೆ, ಅದರ ಮುಖಾಂತರ ಈ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆ ನಂತರ ಲಾಸ್ಟ್ನೇ ದಿವಸ 24ನೇ ತಾರೀಕು ಅವತ್ತು ಒಂದು ಎಲ್ಲ ಟೋಟಲ್ 12 ಜನ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ಎಲ್ಲ ಬೆಲ್ಟಿನ ಇಬ್ಬರಿಬ್ಬರು ಫೈಟ್ ಆದ ಕೂಡಲೇ ಒಂದು ವಿನ್ನಾದವರಿಗೆ ಬೆಲ್ಟ್ ನೀವು ನೋಡಿರ್ಬೋದು. ರಿಂಗಿನೊಳಗೆ ಫೈಟ್ ಟಿವಿಯಲ್ಲಿ ಬರ್ತದೆ. ಒಂದು WWF ಮತ್ತೊಂದು ಇದೆ ನಮ್ಮ ಕಿಕ್ ಬಾಕ್ಸಿಂಗ್ ಬರ್ತದೆ. ಅದೇ ಥರ ಇಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಚಂದ್ರಹಾಸ ಶೆಟ್ಟಿ, ಇಲಿಯಾಸ್ ಸಾಂಟೀಸ್, ಮಹೇಶ್ ಪಾಂಡೆ, ಸದಾನಂದ ನಾವರ, ಸ್ವರ್ಣ ಕುಂದರ್, ಬಶೀರ್ ಬೈಕಂಪಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.